ದಾರ್ಶನಿಕ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡ ಕರ್ನಾಟಕದ ಏಕೈಕ ಪುಣ್ಯ ಸ್ಥಳ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆ ನಡೀತಾ ಇದ್ದು, ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ದಸರಾ ನಮ್ಮ ಸುರಕ್ಷೆ ಘೋಷವಾಕ್ಯದಡಿ ನಡೆಯಲಿದೆ. ಈ ಕುರಿತಂತೆ ಕುದ್ರೋಳಿ ಕ್ಷೇತ್ರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಪದಾಧಿಕಾರಿಗಳು ಉತ್ಸವದ ಕುರಿತು ವಿವರಣೆಯನ್ನ ನೀಡಿದರು. ಅಕ್ಟೋಬರ್ 7ರಿಂದ ಅಕ್ಟೋಬರ್ 16ರವರೆಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಉತ್ಸವವನ್ನ ಸರ್ಕಾರದ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಆಚರಿಸಲಾಗುವುದು. ಅಕ್ಟೋಬರ್ 7ರಂದು ಮಹಾನವಮಿ ಉತ್ಸವದ ಪ್ರಾರಂಭವಾಗಲಿದ್ದು, ಅದೇ ದಿನ 11:40ಕ್ಕೆ ನವದುರ್ಗೆಯರ ಮತ್ತು ಶಾರದಾ ಪ್ರತಿಷ್ಠೆ ನಡೆಯಲಿದೆ. ಅಕ್ಟೋಬರ್ 15ರಂದು ಅದ್ದೂರಿ ದಸರಾ ಶೋಭಾಯಾತ್ರೆ ನಡೆಯಲಿದೆ ಅಂತ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಸಮಿತಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಪದಾಧಿಕಾರಿಗಳಾದ ಊರ್ಮಿಳಾ ರಮೇಶ್, ಹರಿಕೃಷ್ಣ ಬಂಟ್ವಾಳ್, ಪದ್ಮರಾಜ್, ಲೀಲಾಕ್ಷ ಕರ್ಕೇರ, ಬಿಜಿ ಸುವರ್ಣ, ಮಾಧವ ಸುವರ್ಣ, ಮಹೇಶ್ ಚಂದ್ರ, ರಾಧಾಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು. ಈ ಬಾರಿಯೂ ಕೂಡ ಸರ್ಕಾರದ ಆದೇಶವನ್ನು ದಾಟಿ ನಮಗೆ ಹೋಗಲಿಕ್ಕೆ ಸಾಧ್ಯವಾಗದ ಕಾರಣ ದಸರಾ ಮೆರವಣಿಗೆ ಬಿಟ್ಟು ಬಾಕಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಎಂದಿನಂತೆ ಅದು ನಡೀತದೆ. ನಿನ್ನೆ ದಿನ DC ಅವರನ್ನು ನಮ್ಮ ಕ್ಷೇತ್ರದ ಆಡಳಿತ ಸದಸ್ಯರುಗಳು ಹೋಗಿ ಭೇಟಿಯಾಗಿದ್ದಾರೆ. ಮೆರವಣಿಗೆ ಮಾಡುವುದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಕೇಳಿದ್ದಾರೆ. ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ಆದರೆ ಸರ್ಕಾರದ ಆದೇಶದ ಕಾರಣ ಅದು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಕೊರೋನಾ ಈಗಾಗಲೇ ಒಂದು ಕಂಟ್ರೋಲಿಗೆ ಬಂದಿದೆ, 3ನೇ ಅಲೆಯ ಒಂದು ಇದಿದೆ, ಆದ ಕಾರಣ ಮತ್ತೆ ಅದು ಒಂದು ವೇಳೆ ಮರುಕಳಿಸಿದರೆ ಅದು ಸಮಸ್ಯೆ ಆಗುತ್ತೆ, ನೀವು ನಮಗೆ ಸಹಕರಿಸಬೇಕು ಅಂತ DC ಅವರ ಆದೇಶ ನಮಗೆ ಹೇಳಿದ್ದರಿಂದ ನಾವು ಮೆರವಣಿಗೆ ಬಿಟ್ಟು ಬಾಕಿ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೀತದೆ.